ನೋಡಿ, ನೀವು ಹಿಂಗೆ ಹೇಳ್ಬಿಟ್ರೆ ನಾನು ಹೇಳೋಕ್ಕಾಗೋದಿಲ್ಲ. ಏನಾದರೂ ನಾನು ವಿಚಾರಿಸ್ತೀನಿ. ನಾವು ಹೇಳಿದ್ದೀವಿ ನಮ್ಮ ಅಧಿಕಾರಿಗಳಿಗೆ, ಯಾವುದೇ ಈ ಥರ ಗ್ಯಾಮ್ಲಿಂಗ್ ಇರ್ಬೋದು ಅಥವಾ ಏನು ಒಂದು ಈ ಸಮಾಜಘಾತುಕ ಶಕ್ತಿಗಳೇನಿದೆ ಅವರೇನಾದರೂ ಈ ಥರ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರೆ ಅದ್ರ ಮೇಲೆ ಕ್ರಮ ತೊಗೊಳ್ಬೇಕು ಅಂತ ಹೇಳಿದ್ದೀವಿ. ಮತ್ತು ಡ್ರಗ್ಸ್ ಬಗ್ಗೆನೂ ಹೇಳಿದ್ದೀವಿ. ಸೊ ಅದರಿಂದ ಅಲ್ಲೇನಾದರೂ ಲೋಪಗಳಾದರೆ ನಾನು ಖಂಡಿತ ಚೆಕಪ್ ಮಾಡಿ ಕೂಡ ನಾವೊಂದು ರಿಲೀಸ್ ಮಾಡಿದ್ದೆ ಮೊನ್ನೆ. ಏನೇನು ನಾವು ಯಾಕಂದರೆ ಇದುವರೆಗೂ ಕೂಡ ನಮ್ಮ ಆಹಾರ ಸುರಕ್ಷತೆ ಇಲಾಖೆ ಇದೆಯೇ ಅಂತಲೇ ಜನರಿಗೆ ಗೊತ್ತಿರಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಈಗ ನಾವು ಅದನ್ನು ಅವ್ರಿಗೆಲ್ಲ ಅಧಿಕಾರಿಗಳಿಗೆ ಎಲ್ಲ ಸ್ಪಷ್ಟವಾದಂಥ ಅವ್ರಿಗೆ ಮಾರ್ಗಸೂಚಿಗಳು ಕೊಟ್ಟು, ನೀವು ಎಲ್ಲ ಕಡೆ ವಿಚಾರಿಸಬೇಕು, ಚೆಕಪ್ ಮಾಡಬೇಕು, ಯಾವ ರೀತಿ ಆರೋಗ್ಯದ ಈ ಆಹಾರದ ತಯಾರಿಕೆ ಹೇಗಾಗ್ತಾಯಿದೆ, ಮತ್ತು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲೂ ಕೂಡ ನೀವು ವಿಚಾರಣೆ ಮಾಡಿ, ಕಂಪ್ನಿಗಳು ಕೂಡ ಫುಡ್ ಮ್ಯಾನುಫ್ಯಾಕ್ಚರರ್ಸ್ ಅಲ್ಲೂ ನೀವೆಲ್ಲ ತಪಾಸಣೆ ಮಾಡಿ ಅಂತ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದು ತಿಂಗಳು ನಾವು ಕೆಲವು ಫುಡ್ ಐಟಮ್ಸ್ ತೊಗೊಂಡು ಅದ್ರ ಬಗ್ಗೆ ನೀವು ವಿಶೇಷವಾದಂಥ ತಪಾಸಣೆ ಮಾಡಿ. ಮತ್ತು ಈಗ ಒಂದು ಡ್ರೈವ್ ಇಟ್ಕೊಂಡಿದ್ದೀವಿ ಎಲ್ಲ ಕಡೆ. ಈ ಮಾಂಸದ ಅಂಗಡಿಗಳಿರ್ಬೋದು ಅಥವಾ ಆಹಾರ ಉದ್ದಿಮೆಗಾರರು ಇರ್ಬೋದು, ಎಲ್ಲ ಕಡೆ ನೀವು ಹೋಗಿ ತಪಾಸಣೆ ಮಾಡಿ 2 ದಿವಸ ಡ್ರೈವ್ ಮಾಡ್ತಾಯಿದ್ದೀವಿ. ಸೊ ಪ್ರತಿ ತಿಂಗಳು ಏನಾಗಿದೆ ಅಂತೇಳಿ ನಿಮ್ಮ ತಪಾಸಣೆ, ನಿಮ್ಮ ಸರ್ವೆಗಳಿಂದ ಏನೇನು ನಮಗೆ ಗೊತ್ತಾಗಿದೆ ಅದು ತಿಳ್ಕೊಂಡು ಪ್ರತಿ ತಿಂಗಳು ಒಂದು ರಿಪೋರ್ಟ್ ಕೂಡ ಬಿಡುಗಡೆ ಮಾಡಿ ಮಾಧ್ಯಮಕ್ಕೆ, ಸಾರ್ವಜನಿಕರು ಕೂಡ ಗೊತ್ತಾಗಲಿ. ಮತ್ತು ಯಾವ್ಯಾವ ಥರ ಹೇಗೆ ಕಲಬೆರಕೆ ಆಗ್ತಾಯಿದೆ, ಹೇಗೆ ಅವರು ಈ ಥರ ದುರುಪಯೋಗ ಅಥವಾ ಯಾವ ರೀತಿಯಾದಂಥ ಅಸುರಕ್ಷಿತವಾದಂಥ ಆಹಾರ ಇವತ್ತಿನ ದಿವಸ ಜನರಿಗೆ ಕೊಡ್ತಾ ಇದ್ದಾರೆ, ಜಾಗೃತಿನೂ ಆಗಬೇಕು ಮತ್ತು ಕ್ರಮನೂ ತೊಗೋಬೇಕು. ಆ ರೀತಿ ಮಾಡ್ತಾಯಿದ್ದೀವಿ. ಸರ್, ಈಗ ಗೋಬಿ ಮಂಚೂರಿ ಆಯಿತು ಹೇಳ್ತಾರೆ. ಈಗ ಮೊನ್ನೆ ಎಲ್ಲ ಮಾಡಿದ್ದೀವಿ. ಈಗ ಆಗಸ್ಟ್ ತಿಂಗಳಲ್ಲಿ ಅವರು ಕೇಕ್ಗಳು, ಈ ಕೋವಾ ಐಟಮ್ಸು ಮತ್ತು ಈ ಥರದಕ್ಕೆಲ್ಲ ಅವರು ಮಾಡಿದ್ದಾರೆ. ಅದು ಈಗ ರಿಪೋರ್ಟ್ ಬರಬೇಕು. 1 ತಿಂಗಳು ಅದನ್ನು ಮಾಡಿದ್ದಾರೆ. ಈ ತಿಂಗಳು ಬೇರೆ ಐಟಮ್ಸ್ ತೊಗೊಳ್ತಾರೆ. ಆ ಥರ ಅವರು ಈಗ ಕಬಾಬ್ಗಳಿರ್ಬೋದು, ಅದೇ ಮತ್ತು ಗೋಬಿ ಮಂಚೂರಿಯನ್ನು ಇದರಲ್ಲೆಲ್ಲ ಹೆಚ್ಚು ಇದನ್ನು ಕಲರಿಂಗ್ ಏಜೆಂಟನ್ನು ಹಾಕುವಂಥದ್ದು, ಆರ್ಟಿಫಿಷಿಯಲ್ ಕಲರಿಂಗ್ ಅದನ್ನು ಹಾಕುವಂಥದ್ದಿತ್ತು. ಅದನ್ನು ಕೂಡ ಜನರಿಗೆ ನಾವು ಜಾಗೃತಿ ಮಾಡ್ತಾಯಿದ್ವಿ. ಮೊನ್ನೆನೂ ಕೂಡ ಚೆಕ್ ಮಾಡಿದ್ದೀವಿ. 4 ಲೈಸೆನ್ಸ್ ಸಸ್ಪೆಂಡ್ ಮಾಡಿದ್ದೀವಿ. KFC ಮತ್ತು ಈ ಥರ ಇರುವಂಥ 4 ಈ ಆಹಾರ ಉದ್ದಿಮೆಗಾರರದು ನಾವು ಅದು ಸಸ್ಪೆಂಡ್ ಮಾಡಿದ್ದೀವಿ. ಸೊ KFC ಒಂದು ಬೆಂಗಳೂರಲ್ಲಿ KFC ಅದನ್ನು ಸಸ್ಪೆಂಡ್ ಆಗಿದೆ. ಆ್ಯಸ್ ಯೂಶುವಲ್ ಅಂತಲ್ಲ, ನಾವು ಅವಾಗ ಮಾಡ್ತಾ ಇರಬೇಕು. ಸೊ ಜನರಲ್ಲೂ ಕೂಡ ಜಾಗೃತಿ ಬರಬೇಕು. ಮತ್ತು ಯಾರು ಆಹಾರ ತಯಾರು ಮಾಡ್ತಾರೆ ಅವ್ರಿಗೆ ಅನೇಕ ಬಾರಿ ನಾವು ಇದು ಮಾಡ್ತಾ ಇರೋದು ಸರಿನೋ ತಪ್ಪು ಅವ್ರಿಗೂ ಗೊತ್ತಿರಲ್ಲ. ಇದು ಮಾಡ್ತೀವಿ ಅಷ್ಟೇ, ಇದರಿಂದ ನಮಗೆ ಸೇಲ್ಸ್ ಚೆನ್ನಾಗಾಗುತ್ತೆ ಅಂತ ಅವ್ರು ಅಂದ್ಕೊಂಡ್ಬಿಟ್ಟಿರ್ತಾರೆ. ಈಗ ಅವರು ಕೂಡ ನಾವು ಮಾಹಿತಿ ಕೊಡ್ತಾಯಿದ್ದೀವಿ. ಅವ್ರನ್ನೆಲ್ಲರೂ ಕೂಡ ಸಭೆಗಳು ಮಾಡ್ತಾಯಿದ್ದೀವಿ. ಯಾರ್ಯಾರು ಈ ಆಹಾರ ತಯಾರಕರಿದ್ದಾರೆ ಅವ್ರನ್ನ ಕರೆಸಿ ನಾವು ನೋಡಪ್ಪ ಇದೆಲ್ಲ ನಾವು ಮಾಡಬಾರ್ದು, ನೀವು ಒಂದು ಕಡೆ ಜಾಗೃತಿಯನ್ನು ಮಾಡ್ತೀವಿ, ಇನ್ನೊಂದು ಕಡೆ ಕ್ರಮವೂ ತೊಗೊಳ್ತೀವಿ. ಸೊ ಅವರಲ್ಲೂ ಕೂಡ ಇದ್ರ ಬಗ್ಗೆ ಪ್ರತಿಯೊಬ್ಬರು ಕೂಡ ಇದು ತಿಳ್ಕೋಬೇಕು ಅಂತ. ಯಾಕಂದರೆ ಆಹಾರಕ್ಕೂ ಮತ್ತು ಆರೋಗ್ಯಕ್ಕೂ ನೇರ ಸಂಬಂಧ ಇದೆ. ನಾವು ಯಾವ ರೀತಿಯಾದಂಥ ಆಹಾರ ತೊಗೊಳ್ತೀವಿ ಅದು ನಮ್ಮ ಹೆಲ್ತ್ ಮೇಲೆ ಪರಿಣಾಮ ಬೀರ್ತದೆ. ಅದನ್ನು ನಾವು ಹೆಚ್ಚು ಜನರಿಗೆ ತಿಳುವಳಿಕೆ ಹೇಳುವಂಥ ಕೆಲಸ ಕೂಡ ಮಾಡ್ತಾ ಇದ್ದೀವಿ. UPI ಸ್ಕ್ಯಾನರ್ ಬಳಸಿ ಹಣ ತೆಗೆಯಿರಿ. ಕಾರ್ಡ್ ಇಲ್ಲದೆಯೇ ಹಣ ವಿತ್ಡ್ರಾ ಮಾಡಬಹುದಾದ ವ್ಯವಸ್ಥೆ. ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ವಿತ್ಡ್ರಾ ಮಾಡಿ. ಯೂನಿಯನ್, ಕೆನರಾ, ಸೌತ್ ಇಂಡಿಯನ್ ಬ್ಯಾಂಕ್ ಖಾತೆಗಳಿಗೆ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಪುತ್ತೂರು 1 ನಡೆಸ್ತಾ ಇರುವ ATM. ಪುತ್ತೂರಿನ ಕೇಂದ್ರ ಭಾಗಗಳಾದ 4 ಕಡೆ ನಮ್ಮ ATM ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ, KSRTC ಕಮರ್ಷಿಯಲ್ ಬಿಲ್ಡಿಂಗ್ನ 1st ಫ್ಲೋರ್, ಸಿಟಿ ಗೋಲ್ಡ್ನ ಎದುರು, ಜುಮಾ ಮಸೀದಿ ಬಳಿ, ಮುಖ್ಯ ರಸ್ತೆ, ಪುತ್ತೂರು. KEB ಬಿಲ್ ಕೌಂಟರ್ನ ಎದುರುಗಡೆ, ಸೋನು ಸ್ಟುಡಿಯೋ ಬಳಿ, ಮಾರ್ಕೆಟ್ ರಸ್ತೆ, ಪುತ್ತೂರು. ಪುತ್ತೂರು 1 ATM ಬಳಸಿ ಸುಲಭವಾಗಿ ಹಣ ಪಡೆಯಿರಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.